ಈಗ ಆಲ್ ಇಂಡಿಯಾ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಶ್ರೀನಿವಾಸ್ ಸರ್ ಇದ್ದಾರೆ ನಮ್ಮ ಜೊತೆಯಲ್ಲಿ. ಈಗ ಭಾರತ್ ಜೋಡೋ ಯಾತ್ರೆ ಕುರಿತು ಒಂದು ಎರಡು ಮಾತಾಡ್ತಾರೆ. ಈಗ ಭಾರತ್ ಜೋಡೋ ಯಾತ್ರಾ ಕರ್ನಾಟಕದಲ್ಲಿ ಬಂದು ಯಾವ ರೀತಿಯಾದಂಥ ಸದ್ದನ್ನು ಮಾಡ್ತಾ ಇದೆ. ಇಡೀ ರಾಜ್ಯದಲ್ಲಿ ಕರ್ನಾಟಕ ಬಂದ ಮೇಲೆ ಯಾತ್ರೆಗೆ ಭಾಳಷ್ಟು ದೊಡ್ಡ ಮಟ್ಟದ ಸಮರ್ಥನೆ ಮತ್ತು ಜನ ಬೆಂಬಲ, ಜನಸಾಗರವನ್ನು ನೋಡಲಿಕ್ಕೆ ಅವಕಾಶ ಸಿಕ್ಕಿದೆ. ಈ ರಾಹುಲ್ ಗಾಂಧಿರವರ ಏನೊಂದು ಈ ಯಾತ್ರೆಯ ಉದ್ದೇಶ ಎಲ್ಲೋ ಒಂದು ರೀತಿ ಕಳೆದ 8 ವರ್ಷಗಳಿಂದ ಈ ದೇಶದ ಯುವಕರು ಅತಿ ಹೆಚ್ಚು ನಿರುದ್ಯೋಗಗಳಾಗಿರ್ಬೋದು, ಬೆಲೆ ಏರಿಕೆ, ಯಾವುದು ರೀತಿ ಬೆಲೆ ಏರಿಕೆ ಅಂದರೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇರೋಂಥದ್ದು, ಜನಸಾಮಾನ್ಯರು ಕಣ್ಣೀರಲ್ಲಿ ಕೈ ತೊಳೆಯುವಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿರ್ಬೋದು. ಮತ್ತು ಏನು ಒಂದು ದ್ವೇಷವನ್ನು ಧರ್ಮದ ಹೆಸರಲ್ಲಿ, ಜಾತಿಯ ಹೆಸರಲ್ಲಿ ರಾಜಕೀಯವನ್ನು ಯುವಕರ ಮನಸ್ಸಿಗೆ ಹಾಕುವಂಥ ಒಂದು ಏನು ಹುನ್ನಾರವನ್ನು ಮಾಡ್ತಾ ಇದೆ, ಆ ಎಲ್ಲವನ್ನು ಒಗ್ಗಟ್ಟಾಗಿ ಎಲ್ಲವನ್ನು ತೆಗೆದುಕೊಂಡು ಈ ಭಾರತ್ ಯಾತ್ರೆ ಜೋಡೋ ಮುಖಾಂತರ ದೇಶದ ಸಂವಿಧಾನವನ್ನು ಉಳಿಸಲಿಕ್ಕೆ ಮತ್ತು ದೇಶವನ್ನು ಉಳಿಸಲಿಕ್ಕೆ ರಾಹುಲ್ ಗಾಂಧಿಯವರವರ ನೇತೃತ್ವದಲ್ಲಿ ಈ ಒಂದು ಭಾಳ ದೊಡ್ಡ ಮಟ್ಟದ ಯಾತ್ರೆ ಆಗ್ತಾಯಿದೆ. ಈಗ ಕನ್ಯಾಕುಮಾರಿ, ತಮಿಳುನಾಡು, ಕೇರಳ, ಕರ್ನಾಟಕ, ನಂತರ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ರಾಜಸ್ಥಾನ್, ಮಧ್ಯಪ್ರದೇಶ್, ಇದೇ ರೀತಿ ಕನ್ಯಾಕುಮಾರಿ, ಕಾಶ್ಮೀರವರೆಗೂ ಈ ಯಾತ್ರೆ ಹೋಗ್ತದೆ. ಯಾವ ರೀತಿಯಾದಂಥ ಈ ದೇಶದ ನಿರುದ್ಯೋಗಿಗಳು, ಎಸ್ಪೆಷಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ನಿರುದ್ಯೋಗಿಗಳು ಬಂದು ಈ ಯಾತ್ರಕ್ಕೆ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಏನು 40% ಸರ್ಕಾರ ಇದೆ, ಈ ಸರ್ಕಾರವನ್ನು ಕಿತ್ತೊಗೆದು ಕರ್ನಾಟಕದ ಯುವಕರು, ಕರ್ನಾಟಕದ ರೈತರು, ಮಹಿಳೆಯರು ಮತ್ತು ಏನು ಕೂಲಿ ಕಾರ್ಮಿಕರು ಎಲ್ಲರನ್ನು ಒಂದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಅವರಿಗೋಸ್ಕರ ಒಂದು ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡುತ್ತೆ.